ಉಳ್ಳಾಲ ಸಮುದಾಯ ಆರೋಗ್ಯ ಕೇಂದ್ರಕ್ಕೆ ಶಾಸಕರು ಶ್ರೀ ಯುಟಿ ಖಾದರ್ ಗುರುವಾರ ಭೇಟಿ ಕೊಡಿಯರು. ನನಗೆಲ್ಲರೂ ಕೂಡ ತಕ್ಕಲುವಾಗಿ ಹೆಲ್ಪಿಬೇಕು ಮತ್ತು ಯಾರು ಒಬ್ಬನ ಕೈಯಲ್ಲಿ ಮಾತ್ರ ಕೀಬೇಕು. ಆಮೇಲೆ ನಾಳೆ ಏನಾದ್ರು ನಮಗೆ ಇದರಲ್ಲಿ ಆಕ್ಸಿಮೀಟ್ರಲ್ಲಿ ಥರ್ಮೋಮೀಟ್ರಲ್ಲಿ ನಾಳೆ ಯಾರದು ಲೆಕ್ಕ ಕೇಳುವಾಗ ಹೆಚ್ಚು ಕಮ್ಮಿ ಆದರೆ ಅವ್ನ ಜವಾಬ್ದಾರಿ ಅಂತ ನಾವು ರೈಟಿಂಗ್ ಅಂತ ಬರ್ತದೆ, ಅದರಲ್ಲಿ ಸಸ್ಪೆಂಡ್ ಅದು ನಿಮ್ಮ ಹತ್ರ ಕೇಳದೆ ಯಾರಿಗೆ ಕೂಡ ಒಂದು ಕೂಡ ಯಾರಿಗೆ ಕೊಟ್ಟು ಅವನ ಫೋನ್ ನಂಬರ್ ಯಾವುದಕ್ಕೆ ಕೊಟ್ಟು ಅಂದರೆ ನಾಳೆ ಸ್ಪೆಷಲ್ ಆಗಿ ಬೆಂಗಳೂರಿನಲ್ಲೇ ಸಪ್ರೇಟ್ಲಿಗೆ ಲೋಡ್ ಧರಿಸ್ತದೆ, ಮಂಗಳೂರಿಗೆಲ್ಲ ಡೈರೆಕ್ಟ್ ಓನ್ಲಿ ಉಳ್ಳಾಲ ಇದಕ್ಕೆ ನಿಮಗೆ ಆಕ್ಸಿಮೀಟರ್, ಥರ್ಮಾಮೀಟರ್, ಗ್ಲೌಸು, BP ಕಿಟ್, ಆಕ್ಸಿಜನ್ ಕಾನ್ಸಂಟ್ರೇಟರ್ಸ್ ಮತ್ತು ನಿಮ್ಮ ಯಾವುದು ಮೆಡಿಸನ್ಸ್. ಸೊ ನಾವು ಎಷ್ಟು ಬರ್ತದೆ ಫುಲ್ಲು ಲೆಕ್ಕ ಡೇಟಾ ಬೇಕು, ಲಿಸ್ಟ್ ಮೇಂಟೈನ್ ಮಾಡಬೇಕು. ಎಲ್ಲಿ ಒಂದು ಹೋಗ್ತದೆ ನನಗೆ ಬೇಕು. ನಾಳೆ ಹೋಲ್ಸೇಲ್ 6 ಬಂದದಲ್ಲಿ ಕೊಟ್ಟರೆ ನಿಮಗೆ ಆಗೋದಿಲ್ಲ. ಇವಾಗ ಪ್ರಾಕ್ಟಿಕಲ್ ಆಗಿ ಖಾಲಿ ಆಗ್ತದೆ. ಇದರಲ್ಲಿ ಏನು ಮಾಡ್ಬೋದು ಅಲ್ಲ, ನಿಮಗೆ ಟೆಸ್ಟಿಂಗ್ ಎಕ್ಸಾಮಿನೇಷನ್ ಎಂಥದ್ದು ಫ್ರೀ ಆಗ್ತದೆ. ಅಲ್ಲಿ ಫಾರ್ಮಸಿ ಇಲ್ಲಿಗೆ ಟೆಸ್ಟಿಂಗ್ ಫಿಕ್ಸ್ ಅಡಿಷನ್ ಮಾಡ್ಕೊಳ್ಳಿ. ಸಜೆಷನ್ ಅದಿತ್ತು ಮಾಡ್ಕೊಡೋದು ಸೆಕ್ಷನ್ ಪ್ರಪೋಸಲ್ ಮಾಡ್ಕೊಳ್ಳಿ, ಕೆಲಸ ಮಾಡ್ಕೊಳ್ಳಿ. ಬಾಬು ಅವರೇ ಒಂದು ಗಾಡಿ ಮತ್ತು ನೀವು ತಗೊಳ್ಳುವಾಗ ಆ ಚೆಕ್ ಲಿಸ್ಟ್ ಪ್ರಕಾರ ಇದೆ ಅದು ನೀವು ನೋಡೋದ ಜವಾಬ್ದಾರಿ ನಿಮ್ಮದು. ಅದಕ್ಕೆ ನೀವು ಈ ಮೆಡಿಸಿನ್ ಒಟ್ಟಿಗೆ ನೀವು ಮಿಕ್ಸ್ ಮಾಡಲಿಕ್ಕೆ ಹೋಗಬೇಡಿ. ಎಲ್ಲಿ ಅದು ಸಪ್ರೇಟ್ ರೂಮ್, ಸಪ್ರೇಟ್ ಓನ್ಲಿ ಫಾರ್ ಕೊರೋನಾ ಪರ್ಪಸ್. ಮತ್ತು ಅದು ಎಲ್ಲಿಗೆ ಹೋಗ್ತದೆ ಪ್ರತಿಯೊಂದು ಕೂಡ ಲೆಕ್ಕ ಬೇಕು. ಬಂದವರಿಗೆ ಆಕ್ಸಿಮೀಟರ್ ಕೊಟ್ಟರೆ ಕೆಲಸ ಆಗೋದಿಲ್ಲ. ಮತ್ತು ಯು ವಿಲ್ ರೆಸ್ಪಾನ್ಸಿಬಲ್. ನಾನು ನಾಳೆ ಕೇಳ್ತಾ ಇದ್ದೇನೆ ಜಿಲ್ಲೆಯನ್ನು ಎಷ್ಟು ಬಂದಿದೆ ಇಲ್ಲಿಗೆ. ನಾನು ಸುಮ್ಮನೆ ಕೂತ್ಕೊಳ್ತೀನಿ. ನಂದು ನೆಕ್ಸ್ಟ್ ಕ್ವಶನ್ DC ಅವರಿಗೆ ಕೋವಿಡ್ ಇದರಲ್ಲಿ ಉಳ್ಳಾಲ ಆಸ್ಪತ್ರೆಗೆ ಎಷ್ಟೆಲ್ಲ ಮೆಡಿಸಿನ್ ಬಂದಿದೆ, ಎಷ್ಟೆಲ್ಲ ಆಕ್ಸಿಮೀಟರ್ ಬಂದಿದೆ, ಎಷ್ಟೆಲ್ಲ BP ಕಿಟ್ ಬಂದಿದೆ, ಏನೆಲ್ಲ ಕೊಟ್ಟಿದ್ದೀರಿ ಅಂತೇಳಿ ಜಿಲ್ಲೆಯಿಂದ ಮತ್ತು ಅದು ಯಾರ್ಯಾರಿಗೆ ಕೊಟ್ಟಿದ್ದೀರಿ, ಯಾವ ಖರ್ಚಾಗಿದೆ ಅಂತ ಕೂಡ ನಮಗೆ ಪಟ್ಟಿ ಕೊಡ್ತೀವಿ. ಆಗ ನೀವೆಲ್ಲ ಸಿಕ್ಕಿ ಬಿಡ್ತೀವಿ ಯಾರು ನೇರವಾಗಿ ಕೊಟ್ಟಿದ್ದೀರಿ. ಸೇರಿಕೊಂಡು ಇದನ್ನೆಲ್ಲ ವೀಕ್ಷಣೆ ಆಯಿತು. ಹೊರಗಡೆ 2 ಕಿಲೋಮೀಟರ್ಸ್ ಎಡಿಷನಲ್ 3 ಏನು ಬಿಲ್ಡಿಂಗ್ ನಮ್ಮಲ್ಲಿದೆ ಅದನ್ನೇ ಹೇಳ್ತಾರೆ ಮಾಡೋದು. ಮತ್ತು ಮೇಲೆ ಏನು ಪಾರ್ಟಿಷನ್ ಇದೆ ಪ್ರತಿ ಬೆಡ್ಡಿಗೆ ಫ್ಯೂಚರ್ ಮತ್ತು ಪರ್ಮನೆಂಟ್ ಯೂಸ್ಗೋಸ್ಕರ ಅದನ್ನು ಮಾಡಲಿಕ್ಕೆ ತೀರ್ಮಾನ ಸೂಚಿಸಲಾಗಿದೆ. ಅದಕ್ಕೆ ಅಡಿಷನಲ್ ಸುಮಾರು ಇಂಜಿನಿಯರ್ಗೆ ಕೆಲಸ ಪ್ರಾರಂಭ ಮಾಡಿ ಪ್ರೊಪೋಸಲ್ ಪುಟಪ್ ಮಾಡಲಿಕ್ಕೆ ಒಂದು ಪ್ರೊಸೀಜರ್ ಅದಲ್ಲ ಡಿಸೈನ್ ಆಗಿ ಮಾಡ್ಕೋದು ಆಯ್ಕೆ ಪ್ರೊಸೀಜರ್ ಏದು ಬೋರ್ಡು ಸೆಕೆಂಡ್ ಆದ ಗೊತ್ತುಂಟು. ನಾನು ನಿಮ್ಗೆ ಕಲಿಸಿ ರಿಲೀಸ್ ಆಗ್ತದೆ 2021 ಈ ಸರ್ 25,000 ಮಾತ್ರ. ಮತ್ತು ನೀವು GSKಗೆ ನೀವು ಇಲ್ಲಿ ಎಷ್ಟು ನೀವು ಡೆಲಿವರಿ ಇದೆ ಸಬ್ಮಿಟ್ ಮಾಡೋದಿಲ್ಲ ಅಂತ ಇಲ್ಲಿಗೆ. ನಾನು NHM ಡೈರೆಕ್ಟ್ರು, ನಾನು NHM ಬೆಂಗಳೂರು ಹೋಗಿ ನಾನು ಸುಮ್ಮನೆ ಕೂತ್ಕೊಳ್ಳಿಲ್ಲ. ನಾನು NHM ಡೈರೆಕ್ಟ್ ಕೂತ್ಕೊಂಡು ಎಂಟರ್ ಹಾಸ್ಪಿಟಲ್ ರಿವ್ಯೂ ಮಾಡಿದಾಗ ಅವ್ರು ಹೇಳ್ತಾರೆ ನಾವು ಏನೋ ಸೌಲಭ್ಯ ಕೊಟ್ಟಿದ್ದಾರೆ ಅದನ್ನು ಸಹ ಅವರು ಯೂಸ್ ಮಾಡ್ತಾ ಇಲ್ಲ, ಏನೆಲ್ಲ ಸರಿಯಾಗಿ ನಮಗೆ ಎಷ್ಟು ಡೆಲಿವರಿ ಆಗ್ತದೆ ಸರಿ ಅವರು ಅಪ್ಡೇಟ್ ಮಾಡ್ತಾ ಇಲ್ಲ. ಅದನ್ನು ನೀವು ಹೇಳಿದ್ದೀರಲ್ಲ, ನಾನು ಅಲ್ಲೇ ಡೈರೆಕ್ಟ್ ಇದ್ದ ಮಾತು ಏನು ಅವ್ರು ಮೆಸೇಜ್ ಮಾಡಿದರೆ ಇವರಿಗೆಲ್ಲ ಫಾರ್ವರ್ಡ್ ಮಾಡಿದೆ. ನೀವು ಕೂತ್ಕೊಂಡು ಚರ್ಚೆ ಮಾಡಿ ಅದಕ್ಕೆ ಪರ್ಮನೆಂಟ್ ಡಿಪಾರ್ಟ್ಮೆಂಟ್ ಈಗ ಈ ಹೊರತು ಪಾತೆರ್ನ ಶ್ರೀ ಯುಟಿ ಖಾದರ್ ಉಳ್ಳಾಲ ಸಮುದಾಯ ಆರೋಗ್ಯ ಕೇಂದ್ರನು ಕೋವಿಡ್ ಕೇಂದ್ರ ಆದ ಮಾರ್ಪಾಡು ಮಲ್ಪೆರೆ ಹಂತ ಹಂತವಾದ ಮಾತಾ ಯೋಚನೆ ಪಾರ್ದ. ಕೋವಿಡ್ 2ನೇ ಅಲೆದಾತ್ರ ಲಾಕ್ಡೌನ್ ಆದ ಮಾತೆರ್ಲ ಇಲ್ಲಡು ಉಳ್ಳಿರು. ವರ ಲಾಕ್ಡೌನ್ ಓಪನ್ ಆಡ ದಾದ ಸಮಸ್ಯೆ ಆಪುಂಡು ಪನೀರ ಸಾಧ್ಯ ಇಚ್ಚಿ ಅಪಗ ಟೆನ್ಷನ್ ಮಲ್ಪನ ಬದಲು 3ನೇ ಅಲೆಕ್ ದಾದ ಆವಡ ಆ ಮಾತಾ ವ್ಯವಸ್ಥೆಯನ್ನು ತಯಾರು ಮಾಡ್ತದ ದೀಪ ಪಂಡ ತೆರಿಪಾಯರು. ನಮ್ಮ ಉಳ್ಳಾಲ ನಗರ ಸಮುದಾಯ ಆರೋಗ್ಯ ಕೇಂದ್ರವನ್ನು ಕೋವಿಡ್ ಕೇಂದ್ರವಾಗಿ ಮಾರ್ಪಾಡು ಮಾಡಲಿಕ್ಕೆ ಹಂತ ಹಂತವಾಗೆಲ್ಲ ಯೋಜನೆ ಮಾಡಿದ್ದೇವೆ. ನಾವಿಲ್ಲಿಗೆ ಆಕ್ಸಿಜನ್ ಮತ್ತು ಜಂಬೋ ಸಿಲಿಂಡರ್ನ ಬಗ್ಗೆ ನಾವು ಟ್ರಯಲ್ ಮಾಡಿದಾಗ ಹೇಳಿದ್ದೇವೆ. ಯಾವಾಗ ನಮಗೆ ಬಹಳ ಕಷ್ಟದ ಪರಿಸ್ಥಿತಿ ಆಗ್ತದೆ ಆವಾಗ ಮಾತ್ರ ನಾವು ಚಾಲನೆ ಕೊಡುವುದಂತೇಳಿ. ಆದರೆ ಬಹುಶಃ ಇವತ್ತು 2ನೇ ಅಲೆ ಆಗಿ ಇವತ್ತು ಲಾಕ್ಡೌನ್ ಎಲ್ಲರೂ ಕೂಡ ಮನೆಯಲ್ಲಿದ್ದಾರೆ. ನಾಳೆ ಲಾಕ್ಡೌನ್ ಓಪನ್ ಆದರೆ ಏನು ಸಮಸ್ಯೆ ಆಗ್ತದೆ ಅಂತ ನಮ್ಮ ಕೂಡ ಹೇಳಲಿಕ್ಕೆ ಸಾಧ್ಯವಿಲ್ಲ. ಆಗ ನಾವು ತಲೆ ಕೆಡಿಸಿಕೊಳ್ಳೋ ಬದಲು ಈ 3ನೇ ಅಲೆಗೆ ಏನೆಲ್ಲ ಆಗಬೇಕಾ
ಆ ಎಲ್ಲ ವ್ಯವಸ್ಥೆ ನಾವು ಇವತ್ತು ತಯಾರು ಮಾಡಿ ಇಲ್ಲಿ ಇರ್ತೇವೆ. ಅದಕ್ಕೆ ನಾವು ನಗರ ಅಧ್ಯಕ್ಷರು, ಸದಸ್ಯರುಗಳು, ಉಪಾಧ್ಯಕ್ಷರು, ನಮ್ಮ ಸಮಿತಿಯ ಅಧ್ಯಕ್ಷರು, ವೈದ್ಯಾಧಿಕಾರಿಗಳು, KSRP ಇಂಜಿನಿಯರ್ಗಳು ಮತ್ತು ಕೋವಿಡ್ ಕೇರ್ ಸೆಂಟರನ್ನು ಜವಾಬ್ದಾರಿಸಿದ ಯಾನಪೇ ಇಂಜಿನಿಯರ್ಗಳು ಎಲ್ಲರೂ ಕೂಡ ಬಹುಶಃ ಇಲ್ಲಿ ಬಂದು ನಾವು ಸಮೀಕ್ಷೆ ಮಾಡಿ ಏನು ಕೆಲಸ ನಡೀತಾ ಇದೆ ಅದನ್ನು ನೋಡಿಕೊಂಡು ಮತ್ತು ಏನು ಆಗಬೇಕು ಅದನ್ನು ಕೂಡ ನಾವೇ ಮಾಡುವಂಥದ್ದು. ಅದರ ಜೊತೆಯಲ್ಲಿ ಈ ಕೋವಿಡ್ ಕೇರಿಗೆ ಹಾಸ್ಪಿಟಲ್ಗೆ ನಾವು ವಿಶೇಷವಾಗಿ ನಾನು ಬೆಂಗಳೂರಿಗೆ ಹೋಗಿ ನಮ್ಮ ACS ಸೆಕ್ರೆಟರಿ ಮತ್ತು ಮಿನಿಸ್ಟರ್ ಜೊತೆ ಮಾತಾಡಿಕೊಂಡು ಸಪ್ರೇಟಾಗಿ ಇಲ್ಲಿಗೆ ನೇರವಾಗಿ ನಮಗೇನು ಜಿಲ್ಲೆಯಿಂದ ಬರ್ತದೆ ಅದರ ಜೊತೆಯಲ್ಲಿ ಹೆಚ್ಚುವರಿಯಾಗಿ ಇಲ್ಲಿಗೆ ಔಷಧಗಳು ಮತ್ತು ಎಕ್ವಿಪ್ಮೆಂಟ್ಗಳನ್ನು ಕೂಡ ಇವತ್ತು ಆದೇಶ ಮಾಡಿದ್ದೇವೆ. ಅದು ಬಹುಶಃ ಇವತ್ತು ನಾಳೆ ಬರ್ತದೆ. ಅದನ್ನು ಕೂಡ ಸದುಪಯೋಗಪಡಿಸಲು ವ್ಯವಸ್ಥೆ ನಾವು ಇವತ್ತು ಮಾಡ್ತೇವೆ. ನಾವು ಕೋವಿಡ್ ಬಹುಶಃ ಇಲ್ಲಿ ಮುಗಿಲಿ ಅಂತ ನಮ್ಮೆಲ್ಲರ ಆಶೆ. ಆದರೆ ವೈರಸ್ ನಮ್ಮ ಯಾರ ಕಂಟ್ರೋಲಲ್ಲಿ ಕೂಡ ಇಲ್ಲ, ನಿಭಾಯಿಸುವುದು ನಮ್ಮ ಕೆಲಸ. ಹೀಗೆ ಯಾರಿಗಾದರೂ ನಮ್ಮ ಪ್ರದೇಶ ಉಳ್ಳಾಲದವರಿಗೆ ಅತ್ಯಗತ್ಯವಾಗಿ ಏನಾದರೂ ಆಕ್ಸಿಜನ್ ಬೆಡ್ ಬೇಕಾದಲ್ಲಿ ಇಲ್ಲೇ ಡಾಕ್ಟರ್ ಲೆಟರ್ ತಗೊಂಡು ಯಾನಪೇ ಆಸ್ಪತ್ರೆ ಹೋದರೆ 100ಕ್ಕೆ 100 ಎಲ್ಲ ಕೂಡ ಫ್ರೀ ಟ್ರೀಟ್ಮೆಂಟನ್ನು ಈಗಲೇ 20 ಬೆಡ್ ಬರೀ ನಮ್ಮ ಉಳ್ಳಾಲ ಸಿಟಿಗೆ ಇವತ್ತು ಮೀಸಲಿಡಲಾಗಿದೆ. ಮುಂದಿನ ದಿನಗಳಲ್ಲಿ ಅದರ ಪ್ರಯೋಜನ ಅಗತ್ಯ ಬಂದರೆ ಯಾರಿಗಾದರೂ ಕೂಡ ಕ್ಷೇತ್ರದ ಯಾರು ಕೂಡ ಡಾಕ್ಟರ್ ಆಸ್ಪತ್ರೆಯ ಲೆಟರ್ ತಗೊಂಡು ಹೋದರೆ ಅಲ್ಲಿ ಬಹುಶಃ ಇವತ್ತು ಎಲ್ಲ ಟ್ರೀಟ್ಮೆಂಟ್ ಕೂಡ ಫ್ರೀ ಒದಗಿಸಲಾಗುವುದು ಕೋವಿಡ್ಗೆ ಸಂಬಂಧಪಟ್ಟಾಗ. ಉಳ್ಳಾಲ ಸಮುದಾಯ ಆರೋಗ್ಯ ಕೇಂದ್ರದ ವೈದ್ಯಾಧಿಕಾರಿ ಡಾಕ್ಟರ್ ಪ್ರಶಾಂತ್, ನಗರಸಭಾ ಅಧ್ಯಕ್ಷರು ಶ್ರೀಮತಿ ಚಿತ್ರಕಲಾ ಚಂದ್ರಕಾಂತ್, ಉಪಾಧ್ಯಕ್ಷರು ಅಯೂಬ್ ಮಂಚಿಲಾ, ನಗರಸಭಾ ಮಾಜಿ ಸದಸ್ಯರು ಮುಸ್ತಫಾ ಅಬ್ದುಲ್ಲಾ, ಅಂಚನೆ ಕೌನ್ಸಿಲರ್ಲು ಸಿಬ್ಬಂದಿಲು ಈ ಪೊರ್ತೋಟುಗೆತ್ತರು.